ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ವತಿಯಿಂದ ಮಂಗಳೂರಿನಲ್ಲಿ ಕನ್ನಡ ಪತ್ರಿಕೋದ್ಯಮದ ಮೂಲಪುರುಷ, ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕ ಹರ್ಮನ್ ಫೆಡರಿಕ್ ಮೊಗ್ಲಿಂಗ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ 1843 ಜುಲೈ 1ರಂದು ಆರಂಭವಾದ ದಿನ. ಈ ದಿನವನ್ನು ರಾಜ್ಯದಾದ್ಯಂತ ಪತ್ರಿಕಾ ದಿನವಾಗಿ ಆಚರಿಸಲಾಗುತ್ತಿದ್ದು, ಅಂತೆಯೇ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ವತಿಯಿಂದ ಮಂಗಳೂರಿನ ಬಲ್ಮಠದಲ್ಲಿರುವ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ಮುಂಭಾಗವಿರುವ ಹರ್ಮನ್ ಫೆಡರಿಕ್ ಮೊಗ್ಲಿಂಗ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಮಾಲಾರ್ಪಣೆಗೈದು ಮಾತನಾಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಅಂಗವಾಗಿರುವ ಪತ್ರಿಕೋದ್ಯಮ ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಮಾಜದ ಒಳಿತು ಕೆಡುಕುಗಳನ್ನು ಎತ್ತಿ ಹಿಡಿದು ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಪ್ರಮುಖವಾದ್ದು ಎಂದು ಹೇಳಿದರು. ಇವತ್ತು ಪತ್ರಿಕಾ ರಂಗ ನಮಗೆಲ್ಲರಿಗೂ ತಿಳಿದ ಹಾಗೆ ಈ ಬಹಳ ಗಟ್ಟಿಯಾದಂಥ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕಿದ್ರೆ ಪತ್ರಿಕಾ ರಂಗ ನಮಗೆಲ್ಲರಿಗೂ ತಿಳಿದ ಹಾಗೆ ಒಂದು 4ನೇ ಅಂಗ. ಇವತ್ತು ಭಾಳ ಪಾರದರ್ಶಕವಾಗಿ ಭಾಳ ಸ್ವಾತಂತ್ರ್ಯವಾಗಿ ಇವತ್ತು ಪತ್ರಿಕಾ ರಂಗ ಮುಂದೆ ಹೋಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶಯ. ಈ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾ ಬಂಧುಗಳು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ತಿಳಿಸುವ ಮುಖೇನ ಈ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದ್ದಾರೆ. ಖಂಡಿತವಾಗಲೂ ಇದೊಂದು ನಮಗೆ ಸಮಾಜಕ್ಕೆ ಒಳ್ಳೆಯ ಪ್ರೇರಣೆ. ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕಿದ್ರೆ ಪತ್ರಿಕಾ ರಂಗನೂ ಕೂಡ ಅಷ್ಟೇ ಸ್ವತಂತ್ರವಾಗಿ ಭಾಳ ಗಟ್ಟಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವಂಥ ಹಿನ್ನೆಲೆಯೊಂದಿಗೆ ಮಗದೊಮ್ಮೆ ಮೊಗ್ಲಿಂಗ್ ಅವರ ಒಂದು ಪರಿಚಯ ಮಾಡುವ ಮುಖೇನ ಈ ಒಂದು ಕಾರ್ಯವನ್ನು ಮಾಡಿದ ತಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಬಳಿಕ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಡಾಕ್ಟರ್ ಎಚ್.ಎಂ. ವಾಟ್ಸನ್ ರವರು ಮಾತನಾಡಿ, ಮೊಗ್ಲಿಂಗ್ ಮತ್ತು ಕಿಟೆಲ್ ಕೇವಲ ಕ್ರೈಸ್ತ ಸಮುದಾಯದ ಆಸ್ತಿ ಮಾತ್ರವಲ್ಲ, ನಮ್ಮ ದೇಶದವರಲ್ಲದಿದ್ದರೂ ಕನ್ನಡ ಭಾಷೆಗೆ ಅವರ ಕೊಡುಗೆ ಅಪಾರ. ಅವರ ಸಾಧನೆ ಜನತೆಗೆ ತಿಳಿಯಬೇಕು. ಅವರ ಪ್ರತಿಮೆ ಅಥವಾ ಯಾವುದಾದರೂ ರಸ್ತೆಗೆ ಅವರ ಹೆಸರಿಡಬೇಕು ಎಂದು ಹೇಳಿದರು. ಮೊಗ್ಲಿಂಗ್ ಆಗಲಿ ಕಿಟೆಲ್ ಆಗಲಿ ಅವರು ಕ್ರೈಸ್ತ ಸಮುದಾಯದ ಒಂದು ಆಸ್ತಿ ಮಾತ್ರ ಅಲ್ಲ, ನಮ್ಮ ನಾಡಿನ ಆಸ್ತಿ. ಅವರು ಇದೇ ನಮ್ಮ ಊರಿನಲ್ಲಿ ಇದ್ದವರು. ಆದರೆ ನಮ್ಮ ಊರಿನಲ್ಲಿ ಅವರ ಜ್ಞಾಪಕಾರ್ಥವಾಗಿ ಏನೂ ಇಲ್ಲ. ನಾನು ಯಾವಾಗೂ ಸಹ ಹೇಳ್ತಾ ಬರ್ತಾ ಇದ್ದೆ. ಆದ್ದರಿಂದ ಮೊಗ್ಲಿಂಗ್ ಮತ್ತು ಕಿಟೆಲ್ ಹಾಗೇ ತುಳುಗೆ ಕೊಟ್ಟಂಥ ಇವರ ಬಗ್ಗೆ ಏನಾದರೂ ಒಂದು ಸ್ಮರಣಾರ್ಥ ಮಾಡಬೇಕಂತ ನಾನು ಮಾನ್ಯ ಮೇಯರಲ್ಲಿ ಅವರಲ್ಲಿ ಕೇಳ್ಕೊಳ್ತೇವೆ. ನಾವು ಅವರು ಜರ್ಮನ್ ದೇಶದವರು ನಿಜ, ಕ್ರೈಸ್ತರು ನಿಜ, ಆದರೆ ಅದಕ್ಕಿಂತ ಹೆಚ್ಚು ಅವರು ಕನ್ನಡಿಗರು. ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ ಬಂದವರು ಇಬ್ಬರು. ಕಿಟೆಲ್ ಅವರ ಒಂದು ಪ್ರತಿಮೆ MG ರೋಡಲ್ಲಿ ಕರ್ನಾಟಕ ಸರ್ಕಾರ ಹಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಮಾಡಿದೆ. ಆದರೆ ನಮ್ಮ ಊರಿನಲ್ಲೇ ಏನಿಲ್ಲ. ಈ ದಿಸೆಯಲ್ಲಿ ಮಾನ್ಯ ಮಹಾಪೌರರು ಆಲೋಚಿಸಿ ರಸ್ತೆಗೋ ಅಥವಾ ಒಂದು ಮುಖ್ಯ ಸ್ಥಳದಲ್ಲಿ ಅವರ ಪ್ರತಿಮೆಯನ್ನು ಮಾಡುವಂಥದ್ದು ವಿಷಯದಲ್ಲಿ ಆಲೋಚಿಸಬೇಕಾಗಿ ನಾನು ನಮ್ಮ ಜನತೆಯ ಪರವಾಗಿ ಕೇಳಿಕೊಳ್ತೀನಿ. ಇದೇ ವೇಳೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಜಿಲ್ಲಾಧ್ಯಕ್ಷರಾದ ಹರೀಶ್ ಬಂಟ್ವಾಳ ಅವರು ಮಾತನಾಡಿ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಕಳೆದ 3 ವರ್ಷದಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದೆ. ಮಂಗಳೂರು ಸಮಾಚಾರ ಪತ್ರಿಕೆ ಸ್ಥಾಪನೆಯ ದಿನ ಅಂದರೆ ಜುಲೈ 1ರಂದು ರಾಜ್ಯದಾದ್ಯಂತ ಪತ್ರಿಕಾ ದಿನಾಚರಣೆಯನ್ನು ಹರ್ಮನ್ ಫೆಡರಿಕ್ ಮೊಗ್ಲಿಂಗ್ ರವರನ್ನ ನೆನೆದುಕೊಂಡು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಜರ್ನಲಿಸ್ಟ್ ಯೂನಿಯನ್ ಕಳೆದ 3 ವರ್ಷಗಳಿಂದ ಈ ಸ್ಥಳದಲ್ಲಿ ಈ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಅದು ಮಂಗಳೂರು ಸಮಾಚಾರದ ಸ್ಥಾಪನೆಯ ದಿನದಂದು. ಅದಕ್ಕೆ ಕಾರಣರಾದಂತಹ ಮೊಗ್ಲಿಂಗ್ ಅವರ ಪ್ರತಿಮೆಯ ಎದುರು ಕಳೆದ 3 ವರ್ಷದಿಂದ ನಾವು ಕಾರ್ಯಕ್ರಮ ಮಾಡ್ತಿರುವಂಥದ್ದು ನಮಗೆ ಭಾರಿ ಹೆಮ್ಮೆಯ ವಿಚಾರ. ಕಳೆದ 2 ವರ್ಷಗಳಲ್ಲಿ ನಾವು ವಿಚಾರ ಸಂಕಿರಣ ಕೂಡ ಆಯೋಜನೆ ಮಾಡ್ತಿದ್ದೆವು. ಮಾಲಾರ್ಪಣೆಯ ಬಳಿಕ ಹಾಲ್ನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಈ ವರ್ಷ ಅನಿವಾರ್ಯವಾಗಿ ಬಹಳ ಸರಳ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿ ಮಾತ್ರ ಮಾಡುವಂತೆ ಮಾಡ್ತಿದ್ದೇವೆ. ಈ ಸ್ಮರಣೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಅದು ಮಾಡಿದ ಕೆಲಸವನ್ನು ಸ್ಮರಣೆ ಮಾಡುವಂಥದ್ದು ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಬಹಳ ಅಗತ್ಯ. ಅದರಿಂದ ಪತ್ರಿಕಾ ಕ್ಷೇತ್ರಕ್ಕೆ ಹರ್ಮನ್ ಮೊಗ್ಲಿಂಗ್ ಅವರು ನೀಡಿದಂಥ ಈ ಅಮೋಘ ಸೇವೆ ಏನಿದೆ, ಈ ಸೇವೆಯನ್ನು ಸ್ಮರಿಸುವಂಥ ಒಂದು ಸ್ಮರಣಾಖ್ಯ ರೀತಿಯ ಒಂದು ವ್ಯವಸ್ಥೆ ನಗರದ ವ್ಯಾಪ್ತಿಯಲ್ಲಿ ಆಗಬೇಕು. ಅದು ರಸ್ತೆಯ ರೂಪದಲ್ಲಿ ಆಗಿರ್ಬೋದು, ಪ್ರತಿಮೆಯ ರೂಪದಲ್ಲಿ ಆಗಿರ್ಬೋದು, ಅಥವಾ ಒಂದು ವೃತ್ತದ ರೂಪದಲ್ಲಿ ಆಗಿರ್ಬೋದು. ಆ ರೀತಿಯ ಒಂದು ವ್ಯವಸ್ಥೆ ಆಗಬೇಕು.
ಅದು ಆಗಬಹುದು ಜನಾಭಿಪ್ರಾಯದ ರೀತಿಯಲ್ಲಿ ಆಗಬೇಕು. ಇದೇ ವೇಳೆ ತುಳು ಅಕಾಡೆಮಿಯ ಮಾಜಿ ಸದಸ್ಯ ಬೆನೆಟ್ ಅಮನ್ನ ಅವರು ಮಾತನಾಡಿ, ಮೊಗ್ಲಿಂಗ್ ರವರು ದಾಸ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಮತ್ತು ಕನ್ನಡ ಪತ್ರಿಕಾ ರಂಗಕ್ಕೆ ನೀಡಿದ ಕೊಡುಗೆಯ ಕುರಿತು ಮಾಹಿತಿಯನ್ನ ನೀಡಿದ್ರು. ಮೊಗ್ಲಿಂಗ್ ರವರು ಇಲ್ಲಿ ಬಂದು 1836ರಲ್ಲಿ ಬಂದು ಅವರು ಬಂದದ್ದು ಸಭಾ ಸೇವೆಗೆ. ಆದ ಸಹ ಶಾಲೆಗಳಲ್ಲಿ ಮತ್ತು ಸಭೆಗಳಲ್ಲಿ ಸೇವೆ ಮಾಡಿದ ಮಾತ್ರವಲ್ಲದೆ ಕನ್ನಡಕ್ಕೆ ಕೊಡುಗೆ ಕೊಟ್ಟದ್ದು ಬಹಳ ಮುಖ್ಯವಾದಂಥ. 841ರಲ್ಲಿ ಇಲ್ಲೊಂದು ಮುದ್ರಣ ಸಂಸ್ಥೆ ಓಪನ್ ಆಗ್ತದೆ. 1841ರಲ್ಲಿ 843ರಲ್ಲಿ ಪತ್ರಿಕೆ ಓಪನ್ ಆಗ್ತದೆ. ಆಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಿಂಟ್ ಮಾಧ್ಯಮವೇ ಇರಲಿಲ್ಲ. ಕಲ್ಲಚ್ಚು ಮುದ್ರಣದಲ್ಲಿ 1841ರಿಂದ 1852 ತನಕ ಕಲ್ಲಚ್ಚು ಮುದ್ರಣದಲ್ಲಿ ಸುಮಾರು ಪುಸ್ತಕಗಳಾಗಿದೆ. ಮೊದಲು ಪ್ರಿಂಟ್ ಆದದ್ದು ಸತ್ಯವೇದದ ಒಂದು ಭಾಗ. ಆದರೆ ಆನಂತರ 842ರಿಂದ ದಾಸ ಸಾಹಿತ್ಯದ ಸುಮಾರು 7-8 ಪುಸ್ತಕಗಳು, ದಾಸರ ಪದಗಳು, ಚನ್ನಬಸವ ಪುರಾಣ, ಕನಕದಾಸರ ಹರಿಭಕ್ತ ಸಾರ ಮತ್ತು ಕನ್ನಡ ಗಾದೆಗಳು, ಮೊದಲ ಕನ್ನಡದ ಗ್ರಂಥ, ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಅದು ಒರಿಜಿನಲ್ ಪ್ರತಿಗಳು ನಮ್ಮ ಹತ್ರ ಉಂಟು. ಅದು ಮುಖ್ಯವಾದ. ಆನಂತರ ಒಂದು ಕೊಡಗಿನ ಒಂದು ಚರಿತ್ರೆ, ಹಾಗೆ ಈ ಪತ್ರಿಕೆ ಮೊದಲ ಕನ್ನಡ ಪತ್ರಿಕೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಉಪಾಧ್ಯಕ್ಷರು ಹಾಗೂ ವಿ4 ನ್ಯೂಸ್ ಕರ್ನಾಟಕದ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ತಾರನಾಥ್ ಗಟ್ಟಿ, ಸಂಘಟನಾ ಕಾರ್ಯದರ್ಶಿ ಕೆನ್ಯೂಟ್ ಪಿಂಟು, ಜಿಲ್ಲಾ ಕಾರ್ಯದರ್ಶಿ ಈಶ್ವರ್ ವಾರಣಾಸಿ, ಕಾರ್ಯಕಾರಿ ಸಮಿತಿಯ ಸದಸ್ಯ ಹಮೀದ್ ವಿಟ್ಲಾ ಸೇರಿದಂತೆ ಯೂನಿಯನ್ನ ಸದಸ್ಯರು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.